ಹಾಯ್ ಎಲ್ಲರಿಗೂ. ಇವತ್ತಿನ ತಮ್ನೇಲ್ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಅಂತ. ನಾನು ಮಾತಾಡಲಿಕ್ಕೆ ಬಂದಂಥ ವಿಷಯ ಒಂದು ಶಾಂತಿ ಕ್ರಾಂತಿ ಚಲನಚಿತ್ರದ ಬಗ್ಗೆ, ಮತ್ತು ಇನ್ನೊಂದು ವಿಷಯ ಏನಂದರೆ ಇವತ್ತು ಆಟಿ ಅಮಾವಾಸ್ಯೆ ಅದರ ಬಗ್ಗೆ. ಹಾಗೆಯೇ ಮೊದಲಿಗೆ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಹಾಗೆಯೇ ಇನ್ನೊಂದು ಏನಂದರೆ ಆಟಿ ಅಮಾವಾಸ್ಯೆ ನಮ್ಮ ತುಳುನಾಡಿನಲ್ಲಿ ಆಚರಣೆ ಮಾಡ್ತೇವೆ ನಾವು. ತುಳುನಾಡಿನಲ್ಲಿ ವಿಶೇಷವಾದ ಈ ಆಟಿ ಅಮಾವಾಸ್ಯೆಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಹಾಗೆಯೇ ಏನಂದರೆ ಆಲದ ಕೆತ್ತೆಯ ಕಷಾಯ ಮಾಡಿ ಕುಡಿತೇವೆ, ಹಾಗೆಯೇ ಮೆತ್ತದ ಗಂಜಿ ಮಾಡಿಯನ್ನು ತಿಂತೇವೆ. ಹಾಗೆಯೇ ಇನ್ನೊಂದು ಏನಂದರೆ ವಿಷಯ ಏನಂದರೆ ಹಾಗೆ ಇನ್ನೊಮ್ಮೆ ಏನಂದರೆ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಹಾಗೆಯೇ ಯಾರೆಲ್ಲ ಮದ್ದು ಕುಡಿದ್ರಿ ಅಂದರೆ ಏರ್ ಪೂರ ಪಾಲೆದ ಕೆತ್ತದ ಕಷಾಯ ಪರಿಯಾರು ಕಮೆಂಟ್ ಮಲ್ಪಲಿ, ಮೆತ್ತದ ಗಂಜಿ ಏರ್ ಪೂರ ತಿನಿಯಾರು ಅವಲ ಕಮೆಂಟ್ ಮಲ್ಪಲಿ ಅಂಚೆನೆ. ಹಾಗೆಯೇ ಕನ್ನಡದಲ್ಲಿ ಹೇಳ್ತೇನೆ ಇನ್ನು ಏನಂದರೆ ಇವತ್ತು ಶಾಂತಿ ಕ್ರಾಂತಿ ಚಿತ್ರದ ಬಗ್ಗೆ ಹೇಳಬೇಕಂತ ಇದ್ದೇನೆ. ಶಾಂತಿ ಕ್ರಾಂತಿ ಚಿತ್ರವು ರಿಲೀಸ್ ಆಗ್ತಾ ಇದೆ ಎಂಬ ಸುದ್ದಿ ಎಲ್ಲೆಡೆ ಕೇಳಿ ಬರ್ತಾ ಇದೆ. 1991ರಲ್ಲಿ ತೆರೆ ಕಂಡಂತಹ ರವಿಚಂದ್ರನ್ ಅವರು ನಿರ್ಮಾಣ ಮಾಡಿದಂತಹ ನಿರ್ದೇಶನ ಮಾಡಿದಂತಹ ಚಿತ್ರದಲ್ಲಿ ಈ ಶಾಂತಿ ಕ್ರಾಂತಿ ಚಿತ್ರ ಕೂಡ ಒಂದು. ಅದು ಈಗ 35 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇದೆ ಎಂಬ ವಿಷಯ ಎಲ್ಲೆಡೆ ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಈ ಚಿತ್ರವು ಅದ್ಧೂರಿ ವೆಚ್ಚದಲ್ಲಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಈ ಚಿತ್ರ ಆಗಿನ ಕಾಲದ 35 ವರ್ಷಗಳ ಹಿಂದೆ ಜನರ ಮನಸ್ಸನ್ನು ಗೆಲ್ಲಲು ವಿಫಲವಾಯಿತು. ಈ ಚಿತ್ರವು 4 ಭಾಷೆಗಳಲ್ಲಿ ನಿರ್ಮಾಣಗೊಂಡಿದೆ. ಈ ಚಿತ್ರ ಅದು 4 ಭಾಷೆಗಳಲ್ಲಿ ಕೂಡ ಜನರ ಮನಸ್ಸನ್ನು ಗೆಲ್ಲಲು ವಿಫಲವಾಗಿದೆ. ಹಾಗೆ ಇದರ ಹಾಡುಗಳಂದರೆ ತುಂಬ ಜನಪ್ರಿಯವಾದ ಹಾಡುಗಳು ಇದರದ್ದು, ಈಗಲೂ ಕೂಡ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಹಾಗೆ ಕೆಲವೊಂದು ಹಾಡಿದೆ, ಯಾವುದು ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ನನಗಂತೂ ಈ ಚಿತ್ರ ತುಂಬ ಇಷ್ಟ, ನೋಡಿದ್ದೇನೆ, 1-2-3 ಸಲ ನೋಡಿದ್ದೇನೆ. ಆದರೆ ಈಗ ಎಲ್ಲೆಡೆ ರಿಲೀಸ್ ಆಗ್ತಾ ಇದೆ ಎಂಬ ಸುದ್ದಿಗಳು ಕೇಳಿ ಬರ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಅಂತ ಒಂದು ನನ್ನ ಅನಿಸಿಕೆ. ತುಂಬ ನೋಡದವರು ನೋಡಿ. ಹಾಗೆ ಚಿಕ್ಕ ಚಿಕ್ಕ ಬಾಲ ನಟ ನಟಿಯರೆಲ್ಲ ಅಭಿನಯಿಸಿದಂಥ ಚಿತ್ರ. ಈಗ ಅವರಿಗೆ ಕೂಡ 35 ವರ್ಷ ಅಂದರೆ ಇವಾಗ 40-45 ವರ್ಷ ಆಗಿರ್ಬೋದು ಅವರಿಗೆಲ್ಲ. ಈಗ ಚಿತ್ರಕ್ಕೆ 35 ವರ್ಷ ಆಗುವಾಗ ಬಾಲ ನಟರಾಗಿದ್ದವರೆಲ್ಲ ಈಗ ದೊಡ್ಡವರಾಗಿರ್ತಾರೆ, 40-45 ವರ್ಷ ಆಗಿರ್ಬೋದು ಅವರಿಗೆ ಕೂಡ. ಅಂದರೆ ಅವರ ಈಗ ಅದು ಚಿತ್ರ ರಿಲೀಸ್ ಆಗಿದ್ದರೂ ಕೂಡ ಅವರಿಗೊಂದು ಅದೊಂದು ನೆನಪಿನಲ್ಲಿ, ಆದರೆ ಅದು ಇಂದಿನ ಬಾಲ್ಯದ ನೆನಪಿಗೆ ಹೋಗ್ಬೋದು ಅವರು ಕೂಡ ಆ ಚಿತ್ರವನ್ನು ನೋಡಿದರೆ. ಹಾಗೆ ಹೀಗೆ ಇನ್ನೊಮ್ಮೆ ರಿಲೀಸ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಒಮ್ಮೆ ಈ ಚಿತ್ರ ಎಲ್ಲರ ಮನಸ್ಸನ್ನು ಗೆಲ್ಲಲು ವಿಫಲವಾಗಿದ್ದರೂ ಕೂಡ ಈ ರಿಲೀಸ್ ಆದರೆ ಈ ಚಿತ್ರ ಎಲ್ಲರ ಮನಸ್ಸನ್ನು ಖಂಡಿತ ಗೆಲ್ತದೆ ಎಂಬ ನಂಬಿಕೆ ನನಗಿದೆ. ಹಾಗೆ ಎಲ್ಲರೂ ಥಿಯೇಟರ್ಗಳಲ್ಲಿ ಹೋಗಿ ಈ ಸಿನಿಮಾ ನೋಡಿ. ಅಮಾವಾಸ್ಯೆಯ ನಂತರ ಇನ್ನು ಸಾಲು ಹಬ್ಬಗಳು ಸ್ಟಾರ್ಟ್ ಆಗ್ತದೆ. ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಆಟಿ ಅಮಾವಾಸ್ಯೆಯ ನಂತರ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಪೂಜೆ, ರಕ್ಷಾಬಂಧನ, ಹಾಗೆ ಗಣೇಶ ಚತುರ್ಥಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ ಮತ್ತು ದೀಪಾವಳಿ, ಹೀಗೆ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಹಬ್ಬಗಳು ಬರ್ತಾ ಇದೆ. ಆಗ ವೀಡಿಯೋ ಮಾಡ್ತೇವೆ, ಹಬ್ಬಗಳು ಬರುವಾಗ ಒಂದೊಂದು ವೀಡಿಯೋ ಮಾಡಿ ಹಾಕ್ತೇನೆ. ಈಗ ವೀಡಿಯೋ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಫುಲ್ ವೀಡಿಯೋ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವೀಡಿಯೋ ನೋಡುವಾಗ ಫುಲ್ ವೀಡಿಯೋ ನೋಡಿ. ಹಾಗೆಯೇ ಮತ್ತೊಮ್ಮೆ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಅಂಚೆ ಏರ್ ಪೂರ ಮರ್ದು ಪರಿಯರು ಮೆತ್ತದ ಗಂಜಿ ತಿನ್ನಿಯರು ಮಾತು ತುಕ ಕಮೆಂಟ್ ಮಲ್ಪಲೆ ತುಕ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.